ಅಂತಂದ್ರೆ ರೆಕಾರ್ಡಿಂಗ್ ಆಗ್ತದೆ. ಹಾಯ್ ಗಾಯ್ಸ್, ಯಾರ್ಯಾರು ಹೊಸದಾಗಿ ಬಂದಿದ್ದೀರಲ್ಲ ಅವ್ರು ಫಸ್ಟು ಸಬ್ಸ್ಕ್ರೈಬ್ ಬಟನ್ ಒತ್ತಿ ಮತ್ತೆ ಬೆಲ್ ಐಕನ್ ಹೊಡೆಯೋದು ಮಿಸ್ ಮಾಡಬೇಡಿ. ನಾನು ಇವಾಗ ಒಂದು ಹೊಸ ವಿಷಯ ಹೇಳೋ ಬಗ್ಗೆ ಇದೆ. ಈ ನಮ್ಮ ದೇಶದಲ್ಲಿ ಅಂದ್ರೆ ಇಂಡಿಯಾ ದೇಶ ನಮ್ಮದು, ಅದರಲ್ಲಿ ಎಷ್ಟು ಟೈಮ್ ಮತ್ತೆ ಎಷ್ಟು ಫ್ಲಾಗ್ ಚೇಂಜ್ ಆಗಿದೆ ಅಂತ ಯಾರಿಗಾದ್ರೂ ಗೊತ್ತಿದೆ? ನೋ, ಯಾಕಂದ್ರೆ ಮಕ್ಕಳು ಯಾವಾಗಲೂ ಫೋನ್ ನೋಡ್ಕೊಂಡಿರ್ತಾರೆ, ಆದ್ರೆ ಬೇಕಾಗಿರೋದು ನೋಡಲ್ಲ. ಸಾರಿ, ಅದೊಂದು ಮಿಸ್ಟೇಕ್ ಆಯ್ತು. ಅನ್ವಾಂಟೆಡ್ ವಿಷಯ ನೋಡ್ತಾರೆ. ಅದಕ್ಕೆ ಇದು ಸಿಂಪಲ್ ಆಗಿರೋದು, ನಮ್ಮ ಈ ದೇಶದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಆ ವಿಷಯ ಹೇಳೋ ಬಗ್ಗೆ ಹೇಳ್ತಾ ಇದ್ದೀನಿ. ನಮ್ಮ ದೇಶದಲ್ಲಿ ಸ್ಟಾರ್ಟಿಂಗ್ 1807 ಟೈಮಲ್ಲಿ ಏನೋ ನಮ್ಮ ಇಂಡಿಯಾದು ಫಸ್ಟ್ ಫ್ಲಾಗ್ ಹೆಂಗಿತ್ತು ಗೊತ್ತಾ? ಇಲ್ಲಿ ಮಿಡಲ್ ಅಲ್ಲಿ ಯೆಲ್ಲೋ, ಇಲ್ಲಿ ಗ್ರೀನ್, ಇಲ್ಲಿ ಆರೆಂಜ್. ಇದು ನಮ್ಮ ಫ್ಲಾಗೇ ಅಲ್ಲ, ಯಾವ್ದೋ ದೇಶದ ಫ್ಲಾಗ್ ತರ ಅನ್ಸ್ಬೋದು, ಆದ್ರೆ ಮೊದಲು ಹಂಗಿತ್ತು. ಮತ್ತೆ ಮಿಡಲ್ ಅಲ್ಲಿ ಒಂದೇ ಮಾತರಂ. ಆಮೇಲೆ 1808 ಅಲ್ಲಿ ಆವಾಗ ಇನ್ನೊಂದು ಟೈಮ್ ಚೇಂಜ್ ಆಯ್ತು. ಆವಾಗ ಇಲ್ಲಿ ಬ್ಲೂ, ಇಲ್ಲಿ ಆರೆಂಜ್ ಮಾಡಿದ್ರು, ಇಲ್ಲಿ ಗ್ರೀನ್ ಮಾಡಿದ್ರು. ಏನಕ್ಕಂದ್ರೆ ಅವಾಗ ಲಾಸ್ಟ್ ಇಯರ್ ಕೆಲವೊಬ್ರು ಇದು ಸಿಂಪಲ್ ಆಗಿ ಮಾಡಿರೋದು. ಆವಾಗ ಈ ವರ್ಷ ನಾವು ಚೇಂಜ್ ಮಾಡ್ಬೇಕಂತ ಇತ್ತು, ಹಂಗೆ ಅವರು ಮಾಡಿದ್ರು. ಆವಾಗ ಒಂದು ಸುಮಾರು ವರ್ಷ 19 ಮೇಲೆ ಆಗಿತ್ತು. ಅದಾವಾಗ ಬ್ರಿಟಿಷರು ನೋಡಿದ್ರು. ಆವಾಗ ಇವ್ರಿಗೆ ಇಡೀ ಇಂಡಿಯಾಗೆ ಒಂದು ಹೊಸ ಫ್ಲಾಗ್ ಮಾಡಿದ್ರು. ಈ ಫ್ಲಾಗ್ ಹೆಂಗಿತ್ತಂದ್ರೆ, ನೀವು ಆಸ್ಟ್ರೇಲಿಯಾ ನೋಡಿದಿರಲ್ಲ, ಇಲ್ಲಿ ಇಮೇಜ್ ಅನ್ಕೊಳ್ಳಿ. ಈ ಸೈಡ್ ಆ ಫ್ಲಾಗ್ ಇತ್ತು ಅವ್ರದ್ದು, ಮತ್ತೆ ಇಡೀ ಕಡೆ ರೆಡ್, ಮತ್ತೆ ಒಂದು ಯಾವ್ದು ಇವಾಗ ಒಂದು ಬ್ಯಾಡ್ಜ್ ತರ ಇತ್ತು, ಯಾವ್ದು ಹಿಂಗೆ ಸರ್ಕಲ್, ಇಲ್ಲಿ ಗೋಲ್ಡ್, ಹಿಂಗೆ ಆಮೇಲೆ ಹಿಂಗೆ ಲೈನ್ ಆಗಿ ಇತ್ತು. ಆ ಫ್ಲಾಗ್ನ ನಮ್ಗೆ ಕೊಟ್ಟು, ಆ ಫ್ಲಾಗ್ನ ಯೂಸ್ ಮಾಡಕ್ಕೆ ಎಷ್ಟು ಇದು ಮಾಡ್ದನ್ರಿ. ಅದರಲ್ಲೇ ಎಷ್ಟೋ ಕೋಟಿ ಜನರು, ಎಷ್ಟೇ ಕೋಟಿ ಇಂಡಿಯನ್ಸ್ ಸಾಯ್ತು. ಆವಾಗ ಈ ಇಡೀ ಇಷ್ಟು ನೋವು ಪಟ್ಟಕ್ಕೆ ಆದ್ರೂ ಬೇಡ ಅಂದ್ರೂ ಅವ್ರು ತಗೊಂಡ್ರು, ಇಷ್ಟು ಜನ ಸಾಯ್ತಾ ಇದ್ದಾರೆ ಅಂತ. ಆವಾಗ ಒಂದು ಸುಮಾರು ವರ್ಷಗಳ ಆದ್ಮೇಲೆ ಅದೇ ಬ್ರಿಟಿಷರು ಇನ್ನೊಂದು ಫ್ಲಾಗ್ ಕೊಟ್ಟರು. ಅದೇ ತರ ಎಲ್ಲ ಟೆಕ್ಸ್ಚರ್, ಆ ಬ್ಯಾಡ್ಜ್ ತೆಗೆದ್ರು, ಇಲ್ಲಿ ರೆಡ್ಡು, ಇಲ್ಲಿ ಗ್ರೀನು, ಅಲ್ಲಿ ರೆಡ್ಡು ಗ್ರೀನು, ಲೈಕ್ USA ತರ ಹಂಗೆ ಕೊಟ್ರು. ಆ ತರ ಕೊಟ್ರ, ಅದನ್ನು ಇನ್ನು ಇಷ್ಟು ಜನ ಸಾಯ್ತಾರಂತ ಡೈರೆಕ್ಟ್ ತಗೊಂಡ್ಬಿಟ್ರು ನಮ್ಮ ಇಂಡಿಯನ್ಸ್. ಆವಾಗ ಮತ್ತೆ ಇಡೀ ಫೈಟು ಗೀಟು ಅದೆಲ್ಲ ಆದ್ಮೇಲೆ ಯಾವ್ದು ಗಾಂಧೀಜಿ ಜೊತೆ ಒಬ್ರಿದ್ರು. ಅವರು ಒಂದು ನಿಮ್ಗೆ ಇದು ಯಾವ್ದೋ ಚೆನ್ನಾಗಿಲ್ಲದ್ದು ಒಂದು ಕಲರ್ ಅನ್ಸ್ಬೋದು ನಿಮ್ಗೆ, ಇಲ್ಲ ಚೆನ್ನಾಗಿಲ್ಲ ಫ್ಲಾಗ್ ಅನ್ಸ್ಬೋದು ನಮ್ಮ ದೇಶದ ಇಡೀ. ಇದು ಹೆಂಗಿತ್ತಂದ್ರೆ ವೈಟ್, ಲೈಟೆಸ್ಟ್ ಗ್ರೀನ್ ಮತ್ತೆ ರೆಡ್. ಮತ್ತೆ ಯಾವುದು ನಾವು ಓಲ್ಡನ್ ಡೇಸ್ ಅಲ್ಲಿ ಬಟ್ಟೆ ಮಾಡಕ್ಕೆ ಅಂತ ಇರ್ತೈತಲ್ಲ, ಕಾಟನ್ದು, ಹಿಂಗೆ ಮಾಡಿ ಹಿಂಗೆ ಹಿಂಗೆ ಇರ್ತೈತಲ್ಲ, ಆ ತರ ಶೇಪಲ್ಲಿ ಹಿಂಗೆ ಮಾಡಿದ್ರು. ಇದು ಸುಮಾರು ವರ್ಷ ಯಾವಾಗ ತನಕ ಅಂದ್ರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಸ್ಟೇಟ್ ಇಲ್ಲ ಅಂದ್ರೆ ಇಡೀ ಅರ್ಧ ಭಾಗ ಆಫ್ ಇಂಡಿಯಾನ ಇದು ಮಾಡಿದ್ರು, ಏನು ಫ್ರೀಡಮ್ ಕೊಟ್ರು. ಆ ಟೈಮ್ ತನಕ ಆ ಫ್ಲಾಗ್ನ ಯೂಸ್ ಮಾಡ್ತಾ ಇದ್ರು. ಆವಾಗ ಅರ್ಧ ಫ್ರೀಡಮ್ ಸಿಕ್ಕಿದಲ್ಲ, ಆ ಟೈಮ್ಗೆ ಆ ಚಿಕ್ಕ ಪ್ಲೇಸ್ಗೆ ಒಂದು ಹೊಸ ಫ್ಲಾಗ್, ಫಸ್ಟ್ ಇಂಡಿಯಾದು ಫಸ್ಟ್ ಫ್ಲಾಗ್
ಫ್ರೀಡಮ್ ಸಿಕ್ಕಿದ್ಕೆ ಹಾಕಿದ್ರು. ಅದಾದ್ಮೇಲೆ ಇನ್ನು 1947 ಅಲ್ಲಿ ಸ್ವಾತಂತ್ರ್ಯ ಸಿಕ್ತಲ್ಲ, ಆವಾಗಿಂದ ಇವಾಗ ಕರೆಂಟ್ ಫ್ಲಾಗ್ ಇದಲ್ಲ ನಮ್ದು, ಅದನ್ನ ಸ್ವಾತಂತ್ರ್ಯ ಸಿಕ್ತಾಗ ಸುಭಾಷ್ ಚಂದ್ರ ಯಾವುದು BR ಅಂಬೇಡ್ಕರ್ ಮತ್ತೆ ಏನು ಗಾಂಧೀಜಿ ಮತ್ತೆ ಜವಾಹರ್ಲಾಲ್ ನೆಹರು ಅವರು ಫಸ್ಟ್ ನಮ್ಮ ಪ್ರೈಮ್ ಮಿನಿಸ್ಟರು ಅವರು ನಮ್ಮ ಇಂಡಿಯಾಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ಕೆ ಆ ಫ್ಲಾಗ್ ಇವಾಗ ಇರೋ ಕರೆಂಟ್ ಫ್ಲಾಗ್ನ ಕೊಟ್ರು. ಅವಾಗಿಂದ ಇವಾಗವರೆಗೂ ಆ ಫ್ಲಾಗ್ನ ನಾವು ಯೂಸ್ ಮಾಡ್ತೀವಿ. ಈ ವಿಷಯ ನಿಮ್ಗೆ ಜಾಸ್ತಿ ಇಷ್ಟ ಆದ್ರೆ, ಇಲ್ಲ ನಂದು ಕೆಲವೊಂದು ಚೂರು ತಪ್ಪಿದ್ರೆ ಅದನ್ನೆಲ್ಲ ಸೈಡಾಗಿ ಇಕ್ಕಿ. ಪ್ಲೀಸ್ ನನಗೆ ಇದು ಎರಡನೇ ನನ್ನ ಟ್ರೈ. ಅದಕ್ಕೆ ಕಾಮೆಂಟಲ್ಲಿ ಚೆನ್ನಾಗಿಲ್ವಾ, ಈ ವಿಷಯ ಯಾರು ಗೊತ್ತಿತ್ತು, ನಮ್ಮ ಫ್ಲಾಗು ಆ ಟೈಮ್ ಚೇಂಜ್ ಆಗಿದೆ ಅಂತ ಯಾರು ಗೊತ್ತಿತ್ತು ಅವರು ಎಸ್ ಆರ್ ನೋ ಅಂತ ಬರೀರಿ. ಈ ವಿಷಯ ನಿಮ್ಮ ಮಕ್ಕಳಿಗೆ ತಿಳಿಸಿ. ಥ್ಯಾಂಕ್ ಯು ಗೈಸ್, ಬಾಯ್.